ಹಾಲೊಂದೇ ಕಲ್ದಲ್ಲ ಹಾಲು ಕಲ್ಪರ್ಲೆ ಕಲ್ದಲ್ಲಿ ನಾಟ್ಯ ಒಂಜಿ ದಿನ ಪುರುಷೋದಿಜ್ಜತಿ ಮೂಜಿ ಮೂಜಿ ಕಡೆ ಆ ಕಾರ್ಯಕ್ರಮಕ್ಕಲ್ಲ ಒಮ್ಮಕ್ಕೂ ಇವರಿಲ್ಲ ಅದೇ ಕಾಣುತ್ತೆ ಎಂಟಿನ ನೈಪಟ್ಟಿಗೆ ಅಲ್ಲ ಉಂಟಾರ್ಲೆಚ್ಚಿ ಶುರು ಮಲ್ತಿರೋದ ಉಂಟಾರ್ಲೆಚ್ಚಿ ಒಟ್ಟಿನಾಗಲೇ ಅಲ್ಲ ಉಂಟ ಬಿಡುತ್ತೆ ನಾನು ಉಂಟವಾಯ ಆತ ಪ್ರಚಾರದ ತಂಗಡಿಯನ್ನ ಹೌದಾದ ಒಂದು ಪ್ರತಿಭೆ ನಮ್ಮದಲ್ಲ ಪ್ರತಿಭೆ ಒಂದು ಉದಯಗಿರಿ ವಿದ್ಯಾಪುರ ಮತ್ತೆ ಅರಸರು ರಾಜು ಒಬ್ಬದ ಏನು ಗೊತ್ತಿಲ್ಲ ರಾಜು ರಾಜಶೇಖರ್ ಮುಲ್ಪ ದಾದಾಪುರ ಮುಲ್ಪ ಅಲ್ಲೇನು ಒಂದು ದಿನ ಕಾರ್ಯಕ್ರಮ ಒಂದಿನ ಅಲ್ಲೇ ರಾಜನರ್ತಕ್ಕೆ ಅದು ಸ್ವೀಕಾರ ಮಾಡ್ತೇವೆ ಇದು ಹೆಂಗ ಅವತ್ತೆ ಮತ್ತೆ ಕಾರ್ಯಕ್ರಮಗಳು ಹಳೆ ನಲ್ಪನೆ ಇದು ಹಿಂದಿ ಕೋಟೆ ಕಾರ್ಯಕ್ರಮ ಮಾಡ್ಕೊಂಡು ಗೊತ್ತಿಲ್ಲ ಏನೋ ವರ್ತಿ ಕಲ್ಪನೆಗೆ ನಮ್ಮ ಬಣ್ಣ ಆನಂದ ಹೆಂಗಾರ ಮಾರೇದಿ ಯಾರು ಮೂಡಿಗಾರಿ ಐಕು ಮೂಡಾದ ದಾಳ ಮೇಲೆ ಬಂದಿರಾರು ಅಂದ ಐಕು ಮೂಡಾಲಿ ನಾನು ಮದಿ ಮ್ಯಾಪ್ ಅಂತ ಬಂತೆ ಐಕು ಮೂಡಾದ ಪಾತ್ರ ಕೇಳಿದೆ ಯಾರಡಿಗೆ ಪೋಯ್ ಅಣ್ಣನ ಕೇಳಿದೆ ಕೇಳಿದನ ದೈವನ ಗೊತ್ತಿಲ್ಲ ಅದಕ್ಕೆ ಪಟ್ಟಬರಾಪುಜಿ ಹೊರ್ರಾಪುಜಿ ನುಗ ಕಲ್ವೆ ಅಂತ ಮಾಡ್ಬೇನೆ ನಾನು ಕಲ್ವೆ ಅಂಚ ಮುಖಯ್ಯ ಹೊರ್ರಾಪುಜಿ ತೆಂಗ್ಲೆಗಳ ಗೊತ್ತುಂಡು ಈ ಅಡಿಗೆ ಎಂದು ಕೋಪ ಬರ್ತದೆ ಉರುವೇಳ ಕಾಕ ಬಂದಾರೆ ಪತ್ರ ಕತ್ತಿದೆ ನಾನು ಆಯಲ ಕತ್ತಿದೆ ಇದಕ್ಕೆ ನಾಚಿಗೆ ಹಾಕುದಿ ನಾನು ಇನ್ನು ಮೋನಡಿಪುನ ಮೀಸತ್ತ ಎಂತವಲ್ಲ ಮೀಸತ್ತ ಕಾರಣ ಇದೆ ಕತ್ತಿ ತಿರ್ತಬಾರ್ದು ಹೋಗ್ನಂತ ಮೂಲೆ ಬಾರ್ದು ಬಾರಾಗಿ ಕತ್ತಿ ತಿರ್ತದ ತಿಗಲೆ ಕುತ್ತುಗಂದು ಮಿತ್ತಾಯ ಆ ಕೊಟ್ಟು ಆಯಲ ಕತ್ತಿದತ್ತಿ ಆಯಲ ಕತ್ತಿ ಅಂತಂದ್ರೆ ಬಕ ಹುಡುಗಿಯನ್ನು ಮಾಡಿ ಹೊರ್ಚಾಗ ಎತ್ತಿನ ಬರ್ತಿ ಪಟ್ಟ ಬರ್ತಿ ಈ ಅಂಜಿ ಪಂಡ ಒಂದು ಬಂದ ಅರೇನ್ ಕಾಣ ಕೊಡುದ ಆರ್ನ ಬಿರ್ಸಾದಿಗೆ ಪಾದರಕ್ಕೆ ಯಾನೇನು ಪಡೆಯಂತೆ ಮತ್ತೆ ಅವ ಆಪುಡ ಆದ್ರು ನಾನ ಸಾಧಾರಣ ಒಂಜಿ ವಿಷಯ ಪಂಡ ನಾನು ತೆಕ್ಕದಲ್ಲ ಅವಸ್ಥೆ ಮಾಡ್ಕೊಳ್ಳಿ ವ್ಯವಸ್ಥೆ ಯಾನು ಮಲ್ಪೆ ಯಾನು ಪಂಡಿನ ಬರ್ಲಿಕ್ಕೆ ಮಲ್ಕೊಡು ಮಾತ್ರಿ ತುಕ ಈ ಈಟಿನ ಪಂಡ ಬಾಯಿನ ಆಯ್ತು ನಾನಾಚಿ ಪಾತ್ರ ಅಂದೆ ತುಕ ಅಪಡದಪ್ಪ ಇಂದೆ ಇಡೀ ಮುಟ್ಟಕ್ಕೆ ಏನೆಲ್ಲ ಮಾತ್ರ ಇಟ್ಟಿನಿ ನಾನ ಕೊರ್ಪದಿರು ತಾಯಿ ಬುಕ್ಕ ಹೋಯ್ತಿದೆ ತರೋ ಅದೇ ಹೋಯ್ತಿಗೆ ಪಟ್ಟ ಹೋಯ್ತಿದೆ ಇಂದಿನ ವೈರಸ್ ದೇಪು ನಾಜಕೊಂಡು ಅಂಚಂತ ಆರಸ ಪಟ್ಟ ಅನ್ಬೋದು ಅಂಚಕ್ಕೆ ಎನ್ನರ ಪುಡೆಯ ಅಂಚಂತೆ ಹೋಯ್ತಿದೆ ಎಂದರೋಡು ಬಂಡ ಹಾಕೊಂಡು ಆಗಿ ಯಾರು ಬಂತೆ ಏನೆಲ್ಲ ಕೊರ್ಪದಿ ಬಂಡೆ ನಾಟ ಪಟ್ಟ ದಿಕ್ಕರಿ ಇಕ್ಕಿ ಬಂತು ನಾವು ನಿಗನ್ ಐಕ ಬೋಟ ಆರ್ನ ಕಥೆಯನ್ನು ಮುಗಿಬೋದು ಆರ್ನ ಕಥೆಯನ್ನು ಮುಗಿಪಾರ ಬರೆತೀನಿ ಈಗ ಬರೆತೀನಿ ದೇವರು ಮುಗಿಪೋಡೆ ಎಂಕ್ಲಿ ಸೇರು ಎಂಚ ಬೇಗ ಮುಗಿಪಾರ ಉಡುತ್ತೂಲ ಬೇಗ ಮುಗಿಪೋಡು ಅಂದು ಉಪಾಯ ಬನ್ನಿ ಎಂಚಾತು ಸುಲಭ ಕತೆ ಮುಗಿಪೋಲಿ ಬಂದ ಎಂದಿನ ವಿಷಯದ ಹಿಂದೆ ವಿಷ ಬಾರದು ಕೆರ್ಕನ ಊರ್ದಕ್ಲಿಗೆ ಗೊತ್ತಾಪು ಬಿಸಂಜಿ ಗುತ್ತದ ಕೆರ್ಕನ ಏನ ಗಂಡ ಗೊತ್ತಾಪು ಏನ ಕೆರ್ತೇರಿಗೆ ಇದು ಇಚ್ಚಾರ ಬಲ್ಲಿ ಸೈಯಡು ಆನ ಕೆರ್ತೀನಿ ಎಂದು ಗೊತ್ತಾರ ಬಲ್ಲಿ ತನ್ನಾತಿಗೆ ಸೈಯು ಅಂದು ಮರಕ್ಕ ವಿಷದಿ ಲೇಖ ಎಂಚ ನಮ್ಮ ಕೆರೆ ಊರ್ದಕ್ಲೆ ಪುರ ನಂಬುಡು ಆರಾಧ್ಯ ಸಾಹಿತ್ಯನಿ ಹಿಂದೆ ಅಂದ ಆರಾಧ್ಯ ಪಟ್ಟಣ ಮತ್ತೆ ಆತ್ಮಹತ್ಯೆ ಮಲ್ತೋ ನಿಂದಾಯರ ಬಲ್ಲಿ ಐಕಿ ಪುರ ದಾದಿ ಹೋಗುತ್ತುಂದ ರಾತ್ರಿದ ಬತ್ತುಳು ಜಪ್ಪು ಇರತ್ತ ಆರು ಜತ್ತಿದ್ದು ನಡಿಗಬಹುದು ಸಾರೆ ನಿಮ್ಮನು ಊತಲಿ ಕೆರಡು ತಲೆ ತಿಂಬುನು ಒಂದು ನಾಗ ಆರ್ನ ಜೀವ ಹೋಗ್ನೆ ತಲೆ ತುಂಬುನು ಒಂದು ನಾಗ ಆರ್ನ ಜೀವ ಹೋಗ್ನೆ ತಲೆ ತುಂಬುನು ಕೊಡೋದು ಅಲ್ಲ ಮೋಳೆಗಾದ ಮೋಳೆಗೆ ಮುಂಕು ನಡೆದು ಇದು ಊದು ಬತ್ತು ಕೆರಡು ಓಡ್ಬಿಡಿ ಮುಂಕುದಲ್ಲ ಆತ್ಮಲ್ಲ ತಲೆ ತುಂಬು ಹೆಚ್ಚಿನ ಒಂದು ಉಪಾಯ ಪಡ್ಬಾರ್ದು ಅಂಚೆ ಸೈವ್ ಅಂಚೆ ಕೆರ್ಪುನಂಡ ಏತ ಅಂಗಡಿ ತಲೆ ತುಂಬು ಹೋದು ಕೆಲವರೆ ನೀರಿಗೆಲಾಗಿದ್ದು ಸೈಪೇನೆ ಅಂದೆ ಎಂಚ ಸೈಪುನಿ ಎಂಚ ಲಾಗಿರೋದು ನೀರ್ದು ಉಲೈ ಪೋನಗೆ ಸೈಪುನಿ ಎಂಚ ಮೂಗು ನೀರು ಬೋದು ಅತ್ತ ಅಂಚನೆ ಗಾಳಿ ಬೋರ ಬಲ್ಲಿ ಮೂಗುಡ್ಲ ಬಾಯಿಡ್ಲ ಗಾಳಿ ಬೋಗಿಲ್ಲ ಸೈಪೇನೆ ಅಂತ ಎಲ್ಲಿ ಗಾಳಿಗೆ ಊರ್ದಕ್ಕೆ ಏರುವೆ ಅರಸುಲು ಸೈತೇರಿಗೆ ಎಂಚ ಸೈತೇರಿಗೆ ಬರ್ಪುನು ಪ್ರಶ್ನೆ ಬರ್ಪುನು ಅರೆಂಚ ಸೈತರ ಎಂಚೆ ಕೊರಡು ರಾತ್ರಿದ ಪೊತ್ತುಡು ತಿಗಲೆ ಬೇರೆ ಲಕ್ಕಂಡು ತಿಗಲೆ ಪುಡದ ಅರಸುಲು ಸೈತೀರಿ ಅಂದ್ರೆ ನಮ್ಮ ಬಣ್ಣಲ್ಲಿ ಆ ಸೈತಿನ ಅಂಚಾನ ಅವು ಎಂಕ್ಲೆ ಕೊಟ್ಟಿದ್ವಿ ಅವು ಕೇಟ ಬರೋಡು ಅಂಚನೆ ಪರೀಕ್ಷೆ ಮಲ್ತೇರ್ನ ಪರೀಕ್ಷೆ ಪುರ ಮಲ್ಪರ ತುಂಬಾ ಇರ್ಲ
ಕಿರ್ಪುಣ ಇರುದು ಬೋಡೆ ಕಿರ್ಪುಣ ಇದು ಬಾಕಿ ಏರ್ದು ಗೊತ್ತಾಯ್ತೀರಿ ಕಿರ್ಪುಣ ವಿಷಯ ಪರಿಹಾರ ಮಾತ್ರ ಬೇರೆ ಮಲ್ಪರೀರಿ ಯಾನ ಎನ್ನರ್ದ ಯಾನ್ ಕೋರಿಗೆರ್ನಾಗಲ್ಲ ಆಪದಿಲ್ಲ ಬದುಕೊಂಡು ಹೆಂಗ್ ಗೆರ್ಪುಣೆಂಟ್ ಎಂಕಿಪ್ಪನಾದ ಧೈರ್ಯ ಫಲ ಹೇಗೆ ಈ ಕಿರ್ಪುಜ ಹಂಗೆ ಈ ಬಂದೆ ಈಗ ಜಾಲೆ ಕೇಳುದು ಅವ ಯಾರು ಸೈಲೆ ಊಟ ರಕ್ತದಲ್ಲೇ ಹಚ್ಚತ್ತು ಮಾರ ಮದಿಮೆ ಪಲ್ಲ ಮತ್ತೆ ಯಾನು ಮರಿಯ ವಾಪಸ್ ಯಾನುಲ್ಲೆ ಮಾರೇ ಏನಂತ ಯಾನುಲ್ಲೆ ಹೆಂಗ್ ಮೂಂಗೋಲ್ ಬಂದೋಜಲೆ ಯಾನು ಈತನ ಧೈರ್ಯ ಮೂಂಗೊಂಡು ಬಂದಾರ ನಾನು ತಲೆಂಬುಗೊಂಡು ಅಲ್ಪಣಿದಿಪ್ಪೆ ಸ್ವಲ್ಪ ಕಾರು ಒತ್ತೋಲ್ಲ ಎತ್ತಿ ಒಂದು ಗಾಳಿಗೆ ಸಾಯರ ಆಗ್ತದೆ ಎಂಕಿನ ಊತದ ದೇವಡು ಅವನೇ ಮುಂದೋಡ ಅದು ಮೇಲೆ ಉಂಟು ಇತ್ತ ಮೂಜಿ ಜಂಗ ಪೋಯಾಕ போய் 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 எங்க தோஜாண்டே ಯಾನುಲ್ಲ ಕೆರ್ರೆ ಒಂದೇ ಮದಿಮೆ ಹೂವು ಆಗ ಪ್ರಾಣ ಹೋಗ್ಕೊಂಡು ಪಟ್ಟ ದಿಕ್ಕೊಂಡು ಮದುವೆ ಮದುವೆ ಮೇಲೆ ಮದಿನೇನೆ ಏತ್ ಕೊಡ್ತು ಕೆಪ್ಪೇನಾರು ಕೆಪ್ಪನೇ ಹೋದ್ ನಂಗೆ ಲೆಕ್ಕ ಕೊಡತಾ ಅವಾಡೆ ಬೋಧನೆ ಗೊತ್ತಾಗ್ಬಿಡ ವಾಪಸ್ ನಮಗೆ ತಲೆಂಬು ನಮ್ಮ ತಲೆಂಬು ಯಾರು ಕಣ್ಣು ತೂಕೊಂಡಾಗ ತಲೆಂಬುದೆ ತೊಂದ ಅವಾಗ ಕೆಪ್ಪು ಇರ್ದು ನೀಗ ತಲೆಂಬು ತಯಾರು ಮಾಡ್ಕೋಗ ನಮ್ಮ ಆಗಮಂತ ಬೋರ್ಡ್ ನಾ ತಿಕ್ಕ ಮಾಡ ಅವು ಅಲ್ಲ ತಗೊಂಡು ನೋಡ್ತಿದ್ದಿ ನಮ್ಮ ಅವಳಿ ಅವತ್ತ ಹೋಯ್ ಏನಿಲ್ಲಲೇ ತುಂಬೋತುಂಡು ಇಲ್ಲಾಗ ಎದುರಿಗೆ ಯಾರು ಐತೇರ ಮರಮಣಿ ಇಲ್ಲದಲ್ಲ ಇಜ್ಜಿ ಬಂಡ ಏ ಹಣ್ಣು ಬತ್ತದಿ ಹೇಳ್ದ ಕೊಟ್ಟೆ ನಾನು ಮಂತ್ರಿ ಅರಮನೆತ ಅಂದೇರಿ ಮಾತನಾಡ ಮಂತ್ರಿ ದುನ್ನೊಂಡು ಅಂದೇರಿ ದಿನೊಬ್ಬರೇ ಚಂಡಿ ಅಲ್ಲ ದುನ್ನತ ಹೆಂಗ ಆತ್ ಮಲ್ಲ ಯೋಗ್ಯತೆ ಇಂತಪುರ ಏನ್ ಬಂಡ್ಲೇಕ ನಾವು ಮಾತ ಮೂಲಂಜಿ ಬಣ್ಣುಲ್ಲ ಅಲ್ಲೇತ ಕಲ್ಪನೆ ಇದೆ ಅಭಿಪ್ರಾಯ ಅವತ್ತಿಗೆ ಬುಧಾರಿ ಕಲ್ಪನಾ ಉಲ್ಲಲ್ಲ ಅರಸು ಬರ ಅಂತೇರಿ ಲೆತ್ತೊಂಬರಿ ಅರಸಲು ಬರ ಅಂತೇರಿ ಲೆತ್ತೊಂಬರಿ ಈಗ ಬುಧಾರಿಂಚ ಏನ ಮುತ್ತಪ್ಪ ಮುಸ್ತಫೆ ಕರ್ಮ ಜಾತಿಯ ಬೇಕಾಗ ಮುಸ್ತಫೆ ಅತ್ತೆ ಮುತ್ತಪ್ಪ ಅಂಜ ಅರಸುಲು ಬಂತೇರಿ ಲೆತ್ತೊಂಬರ್ರೆ ಅಪ್ಪ ನಾನು ಕಡಬು ಆಪುಜಿಂದ ಈರ್ ಬಲೆ ಓಡೆ ಹೆಂಗಿನಾಗ ಅವಳು ಬೆಂಗ್ರ ದಿಕ್ಕಿಯಲ್ಲ ಸೂಬಾಡ್ರಲ್ಲ ಇತ್ತ ಬಾತದ ಮಂತ್ರಿ ಎಂದೇಳಿ ಬಂದ ಅವ್ನು ನುಂಗಿಯಲ್ಲ ಏರ ಮಂತ್ರಿ ಕಲ್ಪನಾ ಕಲ್ಪನೆ ಅಂದ ಅವಳು ಅರಸು ಬರ ಅಂತೇಳಿ ಇತ್ತ ಬೈದಿನಿ ಮಂತ್ರಿ ಕಡಪುಟ್ಟಿಂದ ದಾದಾಪು ನುಂಗು ತುಂಬುತ್ತುಳಿ ಬರ್ಪುನು ಅರಸು ಲೆಕ್ಕರಿಗೆ ಮಹಾರಾಣಿ ಶ್ರೀಕಾಂತ ಸತ್ಯ ಧರ್ಮ ನ್ಯಾಯ ನೀತಿ ಒಲ್ಪ ಇದ್ದ ಅಂಚನ ಜಾಗಿನ ನಮ್ಮ ಉಪ್ಪರದಲ್ಲಿ ಸತ್ಯನೇ ಓ ಈ ಜಾಗ ನಂಗೆ ಅಗತ್ಯ ಇತ್ತು ನಮ್ಮ ಅಂಚನಗಳಿಗೆ ಮರ್ಯಾದೆ ಸ್ವಲ್ಪ ದಿಗ್ಗದಿ ಖಂಡಿತ ಹೆಚ್ಚೆ ಒಲಂಡ ಅಂಡ ಓಲಬಹುದು ಎಂಚಲ ಇಪ್ಪಣತೆ ಮುಗಲ್ನ ಮಿತ್ತೊಂದು ಕಣ್ಣು ತೀವೊಂದೇ ಪಡು ಮುಗಲು ಎಪ್ಪಲ ಬರ್ಕತ್ತವ ಮಂತ್ರಿಗೆ ಮರ್ಯಾದೆ ಸುಂದರ ಮಂತ್ರಿ ತಪ್ಪೆ ಒಂಜಿ ನರಮನಿ ಲಕ್ಕಜಿ ಒರಿ ಲಕ್ಕನೆ ಎಲ್ಲ ಬಟ್ಟಲ್ ಬಾತೊಂದು ಒಂದೊಂದ್ಸ್ತಾರೆ ಯಾನೆ ಆಕಾರ ಹೋಗ್ತೀನಿ ಬತ್ತೇರಿ ದಾದನ್ನ ಬಂದೇರಿ ಅವು ಮತ್ತ ನಂಗೆ ಲೆಕ್ಕಗೆ ಲೆಕ್ಕನತೆ ನಮ್ಮನೆ ಅಧಿಕಾರಕ್ಕೆ ನಮ್ಮ ಪ್ರತಾಪ ನಮ್ಮ ವಿಷಯ ಆಗಲೇ ಗೊತ್ತಿತ್ತು ಜಾಗ ಗೊತ್ತಿಲ್ಲ ಮಾಡು ಮಾಡಿ ಇತ್ತ ಈಡಗದ ಎಣಿಕೆ ಗೊತ್ತಿಲ್ಲ ನೀನರ್ದು ಒಂದು ಬೇಡ ಅಯ್ಯ
ಆಲಮರಡಿ ಬಣ್ಣ ಭಾಗ್ಯವನ್ನು ಸರಿಯಾದ ಯೋಚನೆ ಮಾಡು. ಹಾ ಅರಮನೆಗೆ ಬರ್ತದೆ ಹಾ ಇರವತ್ತಿ ನಾಟ್ಯ ಮಾಡ್ಕೊಳಾలి ನಿಲ್ಲುತ್ತದೆ ಬರ್ತಿದ್ದೆ ಅವನು ಅಂದೆ ಆಲಮೂಲೆ ಇದ್ದಲ್ಲ ಕಲ್ಪನಾ ಅಂದ್ ಕಲ್ಪನಾ ಕಲ್ಪಣ ಕಲ್ಪನಾ ಆಲುವಾಲೆ ಇಪ್ಪಣೆ ನಾಲ್ವಲ್ಲ ಪಟ್ಟಂಕದಾನೆ ಆಲೇನು ಹೋಯ್ತಂದೆ ಕಾಲಮದಳು ಬರಳು ಮುಖ ಉಣ್ಣೆಂದ ಅದ ಅನ್ಕೋರಿ ಅವಳ ಬೋಳು ಅವಳ ಬೋಳು ಕೆನ್ನದಾಗಿ ಕಾಲು ಬತ್ತೆ ಕುಲ್ತಾನೆ ಕೆನ್ನದ ಬದಿ ಹಾಳಾತನು ಐದು ಊಡಾದ ಅಲ್ಲಿಗೆ ಶಿಕ್ಷೆ ಕೊರಡು ಇರು ವೇತನ ಬರಲಿ ಎಲ್ಲರಲ್ಲೇ ತಂದು ಬರಡು ಇಂದು ನಿಕ್ಕು ಬೇಡ ಮಂತ್ರಿ ಅವ ನಾನು ಮಂತ್ರಿಯಿಂದ ಬೇಲೆ ಕೊರ್ಲಿರ್ದು ಎಂಟು ಮಾತ ಎಡ್ಡೆಡ್ಡೆ ಬೇಲೆ ಕೊರ್ವೇರು కొంచెం పది పది కట్టి సన్మానం మాత లెప్పేరు ಏನನ್ನಲೇ ಪೊಣ್ಣನ್ಲೆ ದಾರ ಮಂತ್ರಿ ಗಂಜಾಪಗ ಮರ್ಯಾದಿಚ್ಚ ಸುಲಭದ ಬೆಲೆ ಸುಲಭದ ಬೇಲೆ ಪುಗ ಮಲ್ತಗಿನ ಉಪಾಯತಿ ಎಂದು ಅರವಸತ ಪನ್ಪನ ಇತ್ತ ಅಕಲ್ ಬಡ್ಲೆಕ ನಮ ಕೇಳ್ದ ನಮ ಒಂದು ಎತ್ತುವರ್ಸದನ್ನ ನಮ ಕೊಂಚ ಅಗತ್ಯ ಕೊಡುದಿಲ್ಲ ಅವಾಗ ನಮ್ಮ ಬಲ್ಲೆಕಾಗಲ್ ಏನು ನೋಡಿ ಕೈ ಬೇಲೆ